ಮಂತ್ರಿ ಪಟ್ಟದ ಬಗ್ಗೆ ಆಗಾಗ ಹೇಳಿಕೆಗಳನ್ನು ನೀಡ್ತಾ ಇರುವ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಮಾತನಾಡಿದ್ದು, ಯತ್ನಾಳಿಗೆ ತಲೆಪೂರ್ತಿ ಸರಿ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ಪುತ್ತೂರಿನ ಕೊಟೆಚ್ಚ ಹಾಲ್ನಲ್ಲಿ ಇಂದು ನಡೆದ ಗ್ರಾಮ ಪಂಚಾಯತ್ ಅಭ್ಯರ್ಥಿಗಳ ಅಭಿನಂದನಾ ಕಾರ್ಯಕ್ರಮದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಸದಾನಂದಗೌಡ ಅವರು, ಯತ್ನಾಳಿಗೆ ಮಂತ್ರಿ ಸ್ಥಾನ ಬೇಕು, ಅದಕ್ಕಾಗಿ ಅವರು ಹೀಗೆಲ್ಲ ಮಾತನಾಡ್ತಿದ್ದಾರೆ. ನಮಗೆ ನಿಮ್ಮಿಂದ ಯಾವುದೇ ಸಲಹೆ ಸೂಚನೆ ಬೇಕಿಲ್ಲ ಅಂತ ಹೇಳಿದ್ದಾರೆ. ಯತ್ನಾಳ್ನ ಬಗ್ಗೆ ಮಾತಾಡೋದಿಲ್ಲ, ಆದರೆ ಆಗಾಗ ಅವರ ನಡವಳಿಕೆಯ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇದೇ ರೀತಿ ಅವರ ನಾಲಿಗೆ ಹರಿಬಿಡ್ತಾ ಇದ್ದರು. ಯಾವಾಗ ನಾನು ಅಧ್ಯಕ್ಷನಾಗಿದ್ದೆ 6 ವರ್ಷಗಳ ಕಾಲ ಇದೇ ಯತ್ನಾಳನ್ನು ನಾನು ಉಚ್ಚಾಟನೆ ಮಾಡಿದ್ದೆ ಆ ದಿನದಲ್ಲಿ. ಆಮೇಲೆ ಮತ್ತೆ ಅವರೇ ಬಂದು ಯಡಿಯೂರಪ್ಪರಲ್ಲಿ ಬಾಕಿಯವರು ಸೇರಿಕೊಂಡು ಪಕ್ಷ ಸೇರಿದರು. ಈಗ ಇಷ್ಟೆಲ್ಲ ಹೇಳಿಕೆಗಳು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವರಿಗೆ ಮಂತ್ರಿ ಸ್ಥಾನ ಬೇಕು ಅಂತೇಳಿ ಅವರದನ್ನು ಕರೆದು ಅವರನ್ನು ಸಮಾಧಾನ ಮಾಡಿ ಏನಾರು ಮಾಡಬೇಕು ಅಂತೇಳಿ. ಯತ್ನಾಳನ್ನು ಸಮಾಧಾನ ಮಾಡುವಂಥ ಪ್ರಶ್ನೆ ಇಲ್ಲ. ಇನ್ನೊಮ್ಮೆ ಯತ್ನಾಳ್ ಮಾತಾಡಿದರೆ ಅವರಿಗೆ ಏನಾಗಬೇಕಾ ಅದನ್ನು ಕೇಂದ್ರದವರು ಮಾಡ್ತಾರೆ. ನಾವು ಅದನ್ನೆಲ್ಲವನ್ನು ಕೇಂದ್ರದವರಿಗೆ ಹೇಳಿದ್ದೇವೆ. ನಾನು ಮಾಧ್ಯಮದ ಮುಖಾಂತರ ಯತ್ನಾಳಿಗೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ನಿಮ್ಮ ಯಾವುದೇ ರೀತಿಯ ಸಲಹೆ ಸೂಚನೆಗಳ ಅವಶ್ಯಕತೆಗಳು ಇವತ್ತಿನ ದಿನದಲ್ಲಿ ನಮ್ಮ ಪಕ್ಷಕ್ಕಿಲ್ಲ. ನೀವು ಒಳ್ಳೆಯವರಾಗಿ ಶಾಸಕರಾಗಿ ಕೆಲಸ ಮಾಡೋದಾರೆ ಕೆಲಸ ಮಾಡಿ, ಇಲ್ಲ ಇದ್ದರೆ ನಿಮ್ಮ ದಾರಿ ನೀವು ನೋಡಿ. ನಮಗೇನಿಲ್ಲ, ನಾನು ಅಧ್ಯಕ್ಷ ಅಲ್ಲ, ಆದ ಕಾರಣ ನಾನು ಯಾವುದೇ ಒಂದು ಪಕ್ಷ ತೀರ್ಮಾನ ತಗೊಳ್ಳಿಕ್ಕೆ ಹೇಳೋದಿಲ್ಲ. ಆದರೆ ಯತ್ನಾಳ್ನಂಥ ಒಬ್ಬ ವ್ಯಕ್ತಿ ಇವತ್ತು ಕೇಂದ್ರದಲ್ಲಿ ವಾಜಪೇಯಿ ಸರ್ಕಾರದಲ್ಲಿ ಒಬ್ಬ ರೈಲ್ವೆ ಸ್ಟೇಟ್ ಮಿನಿಸ್ಟರ್ ಆಗಿದ್ದವರು, ಅವರು ಹೇಗೆ ನಡ್ಕೋಬೇಕು? ಇವತ್ತೇನು ಅವರಿಗೆ ಸ್ವಲ್ಪ ತಲೆ ಪೂರ್ತಿ ಸರಿ ಇದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ತಲೆ ಪೂರ್ತಿ ಸರಿ ಇದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ.